MTR ಗುಲಾಬ್ ಜಾಮೂನ್ ಮಾಡುವಾಗ ಅದು ಪರ್ಫೆಕ್ಟಾಗಿ ಬರಬೇಕು, ಚೂರು ಒಡೆಯಬಾರ್ದು ಅಂತಂದರೆ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸನ್ನು ಸೇರಿಸಿದರೆ ಆಯಿತು. ತುಂಬಾ ಚೆನ್ನಾಗಿರುವಂತಹ ಗುಲಾಬ್ ಜಾಮೂನನ್ನು ಸುಲಭವಾಗಿ ಮಾಡ್ಬೋದು. ನಿಮಗೆ ನನ್ನ ಈ ಸ್ಪೆಷಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. ಜಾಮೂನ್ ಮಾಡೋದಕ್ಕಿಂತ ಮುಂಚೆ MTR ಗುಲಾಬ್ ಜಾಮೂನ್ ಇರುತ್ತಲ್ವ, ಅದು ಎಷ್ಟಿದೆ ಅಂತ ಒಂದು ಕಪ್ಪಲ್ಲಿ ಹಾಕಿ ನಾವು ಮೆಷರ್ಮೆಂಟ್ ಮಾಡಬೇಕು. ಈ ಹುಡಿ ಇದೆಯಲ್ವ, 1 ಕಪ್ಪಷ್ಟು ಇತ್ತು. ಅದೆಷ್ಟು ಹುಡಿ ಇರುತ್ತೋ ಅದರ ಕಾಲರಷ್ಟು ಅಂದರೆ ಕಾಲು ಭಾಗದಷ್ಟು ನೀರನ್ನು ಹಾಕೋಬೇಕು. 1 ಕಪ್ ಹುಡಿ ಇದ್ದಿದ್ದಕ್ಕೆ ನಾನು 1/4 ಕಪ್ಪಷ್ಟು ನೀರನ್ನು ಹಾಕಿ ಕೈಯಿಂದ ಮೆತ್ತಗೆ ಕಲಿಸ್ಕೋಬೇಕು. ತುಂಬ ನಾದಿ ಒತ್ತಿ ಕಲಿಸ್ಕೊಳ್ಳೋದಲ್ಲ, ಮೆತ್ತಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಆ್ಯಕ್ಚುಲಾಗಿ ಜಾಮೂನು ಹಿಟ್ಟನ್ನು ನಾವು ತುಂಬ ಬಡ್ದು ಹೊಡೆದು ನಾದಿ ಎಲ್ಲ ಕಲಿಸ್ಕೊಳ್ಳುವಂಗಿಲ್ಲ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲನ್ನು ಹಾಕಿ ಇದನ್ನೊಂಚೂರು ಈ ಥರ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಒಂದ್ಸರಿ ಉಂಡೆ ಕರೆಕ್ಟಾಗಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಅದಾದ ನಂತರ ಇದನ್ನ 5 ನಿಮಿಷ ಬಿಟ್ಬಿಡಬೇಕು. ಆ್ಯಕ್ಚುಲಾಗಿ 1 ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲ್ ಹಾಕ್ತಿರಲ್ವ, ಅದೇ ನಮಗೆ ಜಾಮೂನ್ ಒಡೆಯದ ಹಾಗೆ ಕಾಪಾಡುತ್ತೆ. ಇವಾಗ ಸಕ್ಕರೆ ಪಾಕ ಮಾಡಲಿಕ್ಕೆ 2 ಕಪ್ಪಷ್ಟು ನೀರು ಮತ್ತು 2 ಕಪ್ಪಷ್ಟು ಸಕ್ಕರೆನ ತಗೋಬೇಕು. 1 ಕಪ್ಪಷ್ಟು ನಮಗೆ ಜಾಮೂನ್ ಮಿಕ್ಸ್ ಇದ್ದರೆ 2 ಕಪ್ಪಷ್ಟು ಸಕ್ಕರೆದು ಪಾಕ ಬೇಕಾಗುತ್ತೆ. 2 ಕಪ್ಪಷ್ಟು ಸಕ್ಕರೆ, 2 ಕಪ್ಪಷ್ಟು ನೀರನ್ನು ಹಾಕಿ ಸ್ವಲ್ಪ ಏಲಕ್ಕಿನ ಗುದ್ಬಿಟ್ಟು ಹಾಕಿದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಈ ಗುಲಾಬ್ ವಾಟರ್ ಇರುತ್ತಲ್ವ, ರೋಸ್ ವಾಟರ್ ಇರುತ್ತಲ್ವ, ಅದನ್ನ ಹಾಕ್ಕೊಂಡಿದ್ದೇನೆ ಫ್ಲೇವರಿಗೆ. ಆಮೇಲೆ ಚಿಟಿಕೆಯಷ್ಟು ಸ್ವಲ್ಪ ಕೇಸರಿ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ಕಲ್ಲರಿಗೆ. ಸಖತ್ತಾಗಿ ಬರುತ್ತೆ. ಪಾಕನ ಕುದಿಸ್ಕೊಳ್ಳಿ. ಹೈ ಫ್ಲೇಮ್ ಇಟ್ಟು ಮೊದಲು ನಾವು ಪಾಕನ ಕುದಿಸ್ಕೋಬೇಕು. ಅದು ಸ್ವಲ್ಪ ದಪ್ಪಗೆ ಬಂದಾದ ನಂತರ ಸ್ಟವನ್ನು ಬಂದ್ ಮಾಡಿ ಮುಚ್ಚಿಟ್ಬಿಡಿ. ಇವಾಗ ನಾವು ಮಿಕ್ಸನ್ನು ನೋಡೋಣ. 5 ನಿಮಿಷ ಇಟ್ಟಿದ್ವಲ್ವ ಗುಲಾಬ್ ಜಾಮೂನ್ ಮಿಕ್ಸ್. ಕೈಗೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ಅಥವಾ ತುಪ್ಪನ್ನು ಹಚ್ಕೊಂಡು ನೀಟಾಗಿ ಗುಲಾಬ್ ಜಾಮೂನ್ ಉಂಡೆನ ಮಾಡ್ಕೋಬೇಕು. ಉಂಡೆ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಚಿಕ್ಕ ಉಂಡೆನೇ ಮಾಡ್ಕೊಳ್ಳಿ. ಯಾಕಂತಂದರೆ ಎಷ್ಟು ಚಿಕ್ಕ ಉಂಡೆ ಮಾಡಿದರೂ ಕೂಡ ಪಾಕದ ಜೊತೆ ಸೇರಿದಾಗ ಅದು ತುಂಬಾ ದೊಡ್ಡದಾಗುತ್ತೆ. ನೈಸಾಗಿ ರೌಂಡಾಗಿ ಉಂಡೆ ಮಾಡ್ಕೋಬೇಕು. ಉಂಡೆಯಲ್ಲಿ ಕ್ರ್ಯಾಕ್ ಇರಬಾರ್ದು. ಕ್ರ್ಯಾಕ್ ಇದ್ದರೆ ನಿಮಗೆ ಜಾಮೂನ್ ಮಾಡುವಾಗ ಜಾಮೂನ್ ಒಡೆದೋಗುತ್ತೆ. ಇವಾಗ ನೋಡಿ ಪರ್ಫೆಕ್ಟಾಗಿ ಉಂಡೆ ರೆಡಿ ಆಗಿದೆ. ಇವಾಗ ಜಾಮೂನನ್ನು ಕಾಯಿಸೋ ಟಿಪ್ಸ್ ಹೇಳ್ತೀನಿ. ಇದು ಕೂಡ ಅಷ್ಟೇ, ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಎಣ್ಣೆನ ನೀಟಾಗಿ ಬಿಸಿ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮ್ ಇಟ್ಟೆ ಬಿಸಿ ಮಾಡಿಕೊಂಡು ಬಿಸಿಯಾದ ನಂತರ ಈ ಜಾಮೂನ್ ಉಂಡೆಗಳನ್ನು ಹಾಕೋಬೇಕು. ನೀವು ಎಷ್ಟು ಉಂಡೆನ ಕಾಯಿಸ್ಕೋಬೇಕು ಅದೆಲ್ಲದನ್ನು ಒಟ್ಟಿಗೆ ಹಾಕ್ಕೊಳ್ಳಿ. ಒಟ್ಟಿಗೆ ಹಾಕೊಂಡಾದ ನಂತರ ಉರಿನ ಮೀಡಿಯಂ ಫ್ಲೇಮ್ಗಿಂತ ಕೂಡ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಈ ಉಂಡೆಗಳನ್ನು ಕಾಯಿಸ್ಕೋಬೇಕು. ಈಕ್ವಲ್ ಆಗಿ ಉಂಡೆ ಕಾಯಬೇಕು. ಮತ್ತು ಹೈ ಫ್ಲೇಮ್ ಇಟ್ಟು ಕಾಯಿಸ್ಕೊಂಡ್ರೆ ಉಂಡೆ ಒಡೆದೋಗುತ್ತೆ ಮತ್ತು ಬ್ಲ್ಯಾಕ್ ಆಗುತ್ತೆ. ಒಳಗಡೆಯಿಂದ ಅದು ಬೆಂದಿರಲ್ಲ. ಪರ್ಫೆಕ್ಟಾಗಿ ಉಂಡೆನ ಕಾಯಿಸ್ಕೊಂಡಾದ ನಂತರ ಅಂದರೆ ಒಂದು ಗೋಲ್ಡನ್ ಬ್ರೌನ್ಗಿಂತ ಸ್ವಲ್ಪ ಜಾಸ್ತಿ ಕಂದು ಬಣ್ಣ ಬರೋ ತನಕ ಕಾಯಿಸಿ ಕೊನೆಗೆ ಇದನ್ನ ತೆಗೆದ್ಬಿಟ್ಟು ಸಕ್ಕರೆ ಪಾಕ, ಬಿಸಿ ಪಾಕ ಇರುತ್ತಲ್ವ, ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಜಾಮೂನು ಉಂಡೆನ ಬಿಸಿ ಪಾಕಕ್ಕೆ ಹಾಕಬೇಕು. ನೀವು ತಣ್ಣಗಿರುವಂಥ ಪಾಕಕ್ಕೆ ಹಾಕಿದರೆ ಒಳಗಡೆ ಪಾಕ ಎಳ್ಕೊಳ್ಳಲ್ಲ. ಬಿಸಿ ಪಾಕಕ್ಕೆ ಈ ಜಾಮೂನು ಉಂಡೆಗಳನ್ನು ಹಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಅಷ್ಟೇ. ಅರ್ಧ ಗಂಟೆ ಒಳಗಡೆ ಜಾಮೂನು ಉಬ್ಬಿ ಬಂದು ತುಂಬಾ ಸೂಪರಾಗಿ ಮೆದುವಾಗಿ ರೆಡಿಯಾಗಿರುತ್ತೆ. ನೋಡಿದ್ರಲ್ವ, ಜಸ್ಟ್ ಒಂದು 30 ನಿಮಿಷಕ್ಕೆ ಪರ್ಫೆಕ್ಟಾಗಿ ಸೂಪರ್ ಆಗಿರುವಂಥ ಮೆದು ಗುಲಾಬ್ ಜಾಮೂನು ರೆಡಿಯಾಗಿದೆ. ಇಷ್ಟೇ, ತುಂಬಾ ಸಿಂಪಲ್. ಯಾರು ಬೇಕಾದರೂ ಪರ್ಫೆಕ್ಟಾಗಿ ಒಂದು ಚೂರು ಒಡೆಯದ ಹಾಗೆ ಈ ಟಿಪ್ಸನ್ನು ಫಾಲೋ ಮಾಡಿದರೆ ಜಾಮೂನನ್ನು ರೆಡಿ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಹಾಗೆಯೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೇ ಇರಿ. ಥ್ಯಾಂಕ್ಸ್ ಎಲ್ರಿಗೂ.